ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಾಲ ವಿಶೇಷ ಮಾತುಕತೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಾಯಿ ಮತ್ತು ಮುಖಾಂಗದ ಶಸ್ತ್ರಚಿಕಿತ್ಸಕರ ದಿನಾಚರಣೆಯ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಈ ಬಾಯಿ ಮತ್ತು ಮುಖಾಂಗ ಅಂದರೆ ಏನು, ಇದರ ಶಸ್ತ್ರಚಿಕಿತ್ಸೆ, ಇದಕ್ಕೆ ಸಂಬಂಧಪಟ್ಟ ವಿಶೇಷತೆಗಳೇನು ಎನ್ನುವುದರ ಬಗ್ಗೆ ನಮಗೆ ವಿವರಿಸಲಿಕ್ಕೆ ಇವತ್ತು ಇಬ್ಬರು ದಂತ ವೈದ್ಯರುಗಳು ನಮ್ಮೊಂದಿಗಿದ್ದಾರೆ. ಒಂದನೇದಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಮಂಗಳೂರಿನ ತೇಜಸ್ವಿನಿ ಆಸ್ಪತ್ರೆಯಲ್ಲಿ ಬಾಯಿ ಮತ್ತು ಮುಖಾಂಗದ ಶಸ್ತ್ರಚಿಕಿತ್ಸಕರಾಗಿ, ಇವರು ನುರಿತ ವೈದ್ಯರಾಗಿ ಹೊಸಂಗಡಿಯ ಸುರಕ್ಷಾ ಕ್ಲಿನಿಕ್ಕಿನಲ್ಲಿ ದಂತ ಕ್ಲಿನಿಕನ್ನು ನಡೆಸ್ತಾ ಇದ್ದು ಒಳ್ಳೆಯ ಬರಹಗಾರರು, ವಾಗ್ಮಿಯಾಗಿ ನಮ್ಮೊಂದಿಗಿದ್ದಾರೆ. ಹಾಗೆಯೇ ಮತ್ತೊಬ್ಬರು ದೇರಳಕಟ್ಟೆ ಏನಪ್ಪಯ್ಯ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಜಗದೀಶ್ ಚಂದ್ರರವರು ನಮ್ಮೊಂದಿಗಿದ್ದಾರೆ. ಇಬ್ಬರು ದಂತ ವೈದ್ಯರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಬ್ಬರಿಗೂ ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟರ್, ನಾವು ಇವತ್ತು ಬಾಯಿ ಮತ್ತು ಮುಖಾಂಗ ಇದರ ಶಸ್ತ್ರಚಿಕಿತ್ಸಕರ ದಿನಾಚರಣೆ ಅಂತ ಹೇಳಿಕೊಂಡು ಒಂದು ವಿಶೇಷ ಕಾರ್ಯಕ್ರಮ, ಇದರ ಬಗ್ಗೆ ಒಂದು ರ್ಯಾಲಿ ಕೂಡ, ಜಾಥಾ ಕೂಡ ಬುಧವಾರ ಸಂಜೆ ನಡೀಲಿಕ್ಕಿದೆ. ಇದರ ಬಗ್ಗೆ ನಾವು ಮಾತನಾಡುವಾಗ ಈ ಬಾಯಿ ಮತ್ತು ಮುಖಾಂಗ ಅಂದರೆ ಏನು ನೋಡಿ, ಬಾಯಿ ಮತ್ತೆ ಮುಖ ಮತ್ತೆ ದವಡೆ ಶಸ್ತ್ರಚಿಕಿತ್ಸಕರು ಅಂದ್ರೆ ಒಂದು ದಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಪ್ರಾಥಮಿಕವಾಗಿ ತಾವೇನು ದಂತ ವೈದ್ಯರು ಅಂತ ಹೇಳ್ತೇವೆ, 5 ವರ್ಷಗಳ ಕಾಲ ನಾವು ಕಲಿತ ಮೇಲೆ ಮತ್ತು 3 ವರ್ಷಗಳ ಕಾಲ ಉನ್ನತ ವ್ಯಾಸಂಗ ಮಾಡಿ ಬಾಯಿ ಮುಖ ಮತ್ತೆ ದವಡೆ ಶಸ್ತ್ರಚಿಕಿತ್ಸಕರು ಅಂತ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಪದವಿಯನ್ನು ನಾವು ಪಡೆದಿರ್ತೇವೆ. ಇದು ದಂತ ವೈದ್ಯಕೀಯ ಶಾಸ್ತ್ರಕ್ಕೂ ಮತ್ತು ವೈದ್ಯಕೀಯ ಶಾಸ್ತ್ರಕ್ಕೂ ಒಂದು ಜೋಡಿಸುವ ಒಂದು ಕೊಂಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ರೂಟ್ಸ್ ಏನಿದ್ರು ತಾವು ಹೇಳಿದ್ರಿ ನಾವು ದಂತ ವೈದ್ಯರು, ಹೌದು, ನಾವೆಲ್ಲ ದಂತ ವೈದ್ಯರು. ಪ್ರಾಥಮಿಕವಾಗಿ ದಂತ ವೈದ್ಯಕೀಯ ಪದವಿಯನ್ನು ಪಡೆದಿರ್ತೇವೆ. ನಮ್ಮ ಬೇರುಗಳು ಭದ್ರವಾಗಿ ದಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಇದ್ರೆ ನಮ್ಮ ರೆಂಬೆಗಳು ವೈದ್ಯಕೀಯ ಶಾಸ್ತ್ರಕ್ಕೆ ಒಂದು ಹಬ್ಬಿಕೊಂಡಿದೆ, ಅಷ್ಟು ವಿಶಾಲವಾಗಿ ಪಸರಿಸಿಕೊಂಡಿದೆ. ನಮಗೆ ಸಾಮಾನ್ಯವಾಗಿ ಗೊತ್ತು ಹೇಗೆ ಅಂತ ಹೇಳಿದ್ರೆ ದಂತ ವೈದ್ಯರು ಹೇಳ್ಕೊಂಡು, ಅದರಲ್ಲಿ ಶಸ್ತ್ರಚಿಕಿತ್ಸರಾಗಿ ನೀವು ಪರಿಣಿತಿ ಪಡಿಬೇಕಿದ್ರೆ ಏನೆಲ್ಲ ವಿಶೇಷತೆಗಳಿವೆ? ಹೌದು, ಇದು ಏನಾಗ್ತದೆ ಅಂತ ಹೇಳಿದ್ರೆ 5 ವರ್ಷ ಕಲಿತ ಬಳಿಕ ಮತ್ತೆ 3 ವರ್ಷ ನಾವು ಜನರಲ್ ಅನಸ್ತೇಷಿಯಾ ಅರಿವಳಿಕೆ ಕೊಟ್ಟು ಸರ್ಜರಿ ಮಾಡುವಂತ ಒಂದು ವಿಶೇಷವಾದ ಪರಿಣಿತ ತಜ್ಞರ ಒಂದು ಗ್ರೂಪ್ ಅನ್ನು ನಾವು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಅಂತ ಹೇಳ್ತೇವೆ. ನಮ್ಮ ಭಾರತ ದೇಶದಲ್ಲಿ 1962ರಲ್ಲಿ 69ರಲ್ಲಿ ಈ ಭಾರತೀಯ ಓರಲ್ ಸರ್ಜನ್ಸ್ ಅಸೋಸಿಯೇಷನ್ ಅಂತ ಆರಂಭ ಆಯಿತು. ಇವಾಗ ನಾವು 50ನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ನಾವು ಇದ್ದೇವೆ. ಈ ನಮ್ಮ ಸಂಘ ಸ್ಟಾರ್ಟ್ ಆಗಿ 50 ವರ್ಷ ಆಯಿತು. ಈ 50 ವರ್ಷ ಆದ ಸಂದರ್ಭದಲ್ಲಿ ನಾವು ವಿಶೇಷವಾದ ಜಾಗೃತಿ ಕಾರ್ಯಕ್ರಮಗಳನ್ನ, ರ್ಯಾಲಿಗಳನ್ನ, ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿಸ್ತಾ ಇದ್ದೇವೆ. 69ರಲ್ಲಿ ಫೆಬ್ರವರಿ 13ಕ್ಕೆ ಈ ನಮ್ಮ ಸಂಸ್ಥೆ ಆರಂಭ ಆಯಿತು. ಕೇವಲ 10 ಜನರಿಂದ ಆರಂಭ ಆದಂತ ಇವತ್ತು ಈ ನಮ್ಮ ಬಾಯಿ ಮುಖಾಂಗಗಳ ಶಸ್ತ್ರಚಿಕಿತ್ಸಕರ ಸಂಘ ಇವತ್ತು 6,000 ಮೆಂಬರ್ಸ್ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಪ್ಲಸ್ ಒಂದು 2,500 ವಿದ್ಯಾರ್ಥಿ ಮೆಂಬರ್ಸ್ ಇದರಲ್ಲಿದ್ದಾರೆ. ಹತ್ತಿರ 10,000 ಮೆಂಬರ್ಗಳು ಈ ನಮ್ಮ ಅಸೋಸಿಯೇಷನ್ ನಲ್ಲಿ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಿಲ್ಲ ಅಂದ್ರೆ ಒಂದು 3,000 ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಇದ್ದಾರೆ. ನಮ್ಮ ಮಂಗಳೂರನ್ನು ತೆಗೆದುಕೊಳ್ಳೋದಾದ್ರೆ 100 ಮಂದಿ ಶಸ್ತ್ರಚಿಕಿತ್ಸಕರು ಮಂಗಳೂರಿನಲ್ಲಿ ಇದ್ದಾರೆ. ಸೊ ಇಂತಹ ಒಂದು ಶಸ್ತ್ರಚಿಕಿತ್ಸಕರ ಈ ತಂಡ 69ರಲ್ಲಿ ಆರಂಭ ಆದ ನಂತರ 77ರಲ್ಲಿ ನಾವು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ಗೆ ಎಫಿಲಿಯೇಷನ್ ಆದ್ವಿ, ನೋಂದಾವಣೆ ಮಾಡ್ಕೊಂಡ್ವಿ. ಆ ಬಳಿಕ 1985ರಲ್ಲಿ ಈ ಓರಲ್ ಸರ್ಜರಿ ಅನ್ನೋದನ್ನ ನಾವು ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂತ ಹೇಳಿ ಬಾಯಿ ಮುಖ ಮತ್ತೆ ದವಡೆ ಶಸ್ತ್ರಚಿಕಿತ್ಸಕರ ಸಂಘ ಅಂತ ಹೇಳಿ ಮರು ನೋಂದಾವಣೆ ಮಾಡ್ಕೊಂಡ್ವಿ. ಇವತ್ತು ನಮಗೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ, ಸಾಮಾಜಿಕ ಬದ್ಧತೆ ಇದೆ ಅಂತ ತೋರಿಸಿಕೊಳ್ಳಿಕ್ಕೆ ಈ ಸಂಘ ಉದ್ಘಾಟನೆ ಆದಂತಹ ಫೆಬ್ರವರಿ 13ರಂದು ದೇಶದಾದ್ಯಂತ, ನಮ್ಮ ಭಾರತ ದೇಶದಲ್ಲಿ ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಬಂಗಾಳದಿಂದ ಬಾಂಬೆವರೆಗೆ ಎಲ್ಲ ಕಡೆ ನಾವು ಈ ಬಾಯಿ ಮುಖಾಂಗ ತಜ್ಞರು ಈ ವಿಶೇಷವಾದಂತಹ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ 2 ವರ್ಷಗಳ ಹಿಂದೆ ನಾವು ಗೋ ಗ್ರೀನ್ ಅಂತೇಳಿ, ಅಂದ್ರೆ ಪರಿಸರ ಉಳಿಸಿ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ನಲ್ಲಿ ಭಾರತದಾದ್ಯಂತ 5,000 ಗಿಡಗಳನ್ನು ನಟ್ಟು ನಮ್ಮ ಪರಿಸರ ಪ್ರಜ್ಞೆಯನ್ನ ಜನಕ್ಕೆ ತೋರಿಸಿದ್ದೇವೆ. ಈ ವರ್ಷ ನಾವು ರೋಡ್ ಸೇಫ್ಟಿ ಅವೇರ್ನೆಸ್ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜನರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ನಾಡಿದ್ದು ನಮಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾವು ವೀಕ್ಷಕರಿಗೆ ಈ ಕಾರ್ಯಕ್ರಮಗಳಿಗೆ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಯಿ ಮತ್ತು ಶಸ್ತ್ರಚಿಕಿತ್ಸಕರು ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ವೈದ್ಯಕೀಯ ಪದ್ಧತಿಗೆ ಅಂಟಿಕೊಂಡಂತಹ ಹೊಂದಾಣಿಕೆ ಇರುವಂತಹ ಕೆಲಸ ಅದು. ಈಗ ಡಾಕ್ಟರ್ ಜಗದೀಶ್ ಚಂದ್ರ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ನೀವು ಏನು ಹೇಳ್ತಾರೆ ಡಾಕ್ಟರ್? ಬಾಯಿ ಮತ್ತೆ ಮುಖಾಂಗದ ಶಸ್ತ್ರಚಿಕಿತ್ಸೆ ಹೇಳಿದ್ರೆ
ಅದರಲ್ಲಿ ಬೇರೆ ಬೇರೆ ವಿಧದ ತೊಂದರೆಗಳು ಈಗ ನಮ್ಮ ಮುಖದಲ್ಲಿ ಅಥವಾ ದವಡೆಯಲ್ಲಿ ಬರುವಂಥದ್ದು, ಈಗ ಸಣ್ಣ ಸಿಸ್ಟ್ ಇರ್ಬೋದು, ಅಥವಾ ಈ ಹಲ್ಲು ಕ್ರಾಸ್ ಆಗಿರುವಂಥದ್ದು, ಇಂಪ್ಯಾಕ್ಟೆಡ್ ಟೂತ್ ಅಂತ ಹೇಳ್ತಾರೆ, ಅದಿರ್ಬೋದು, ಅಥವಾ ಮೇಜರ್ ಈಗ ಈ ಓರಲ್ ಕ್ಯಾನ್ಸರ್ ಥರ ಅಥವಾ ದವಡೆ ಒಳಗಡೆ ಟ್ಯೂಮರ್ ಆಗುವಂಥದ್ದು, ಇದನ್ನೆಲ್ಲ ನಾವು ಸರಿಪಡಿಸ್ತೇವೆ. ಈಗ ಕೆಲವರಿಗೆ ಮುಖ ಸ್ವಲ್ಪ ಈಗ ಕೆಳಗಿನ ದವಡೆ ಅಥವಾ ಮೇಲಿನ ದವಡೆ ಸ್ವಲ್ಪ ಪ್ರಪೋರ್ಷನ್ ಮಿಸ್ ಆದಾಗ ಅಥವಾ ಪ್ರಪೋರ್ಷನೇಟ್ ಆಗಿ ಇಲ್ಲದೆ ಇರುವಾಗ ನಾವು ಅದನ್ನು ಸರ್ಜರಿ ಮಾಡಿ ಸರಿ ಮಾಡುವಂಥದ್ದು. ಕೆಲವು ಸರಿ ಮಕ್ಕಳು ಹುಟ್ಟುವಾಗಲೇ ಸೇಳು ತುಟಿ ಬಾಯಿಯೊಂದಿಗೆ ಹುಟ್ಟುತ್ತಾರೆ, ಅಂಥವರನ್ನು ನಾವು ಹಾಗೆ ಬಿಡಲಿಕ್ಕಾಗೋದಿಲ್ಲ. ಅವರನ್ನು ನಾವು ನಮ್ಮ ಸಮಾಜದ ಮೇನ್ ಸ್ಟ್ರೀಮಿಗೆ ನಾವು ತರಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಸೊ ಅದನ್ನೆಲ್ಲ ನಾವು ಸರಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಫೀಲ್ಡಲ್ಲಿ ಮಾಡ್ತೇವೆ. ಬಾಯಿ ಮತ್ತು ಮುಖಾಂಗ ಅಂದರೆ ದವಡೆಯನ್ನು ಸೇರಿಕೊಂಡು ಅಂತಹ ಒಂದು ಶಸ್ತ್ರಚಿಕಿತ್ಸೆಯ ವಿಭಾಗ. ಕೆಲವು ಸಲ ನಾವು ನೋಡ್ತೇವೆ, ಹುಟ್ಟುವಾಗಲೇ ಅಥವಾ ನಂತರ ಯಾವುದೋ ಒಂದು ಕಾರಣಕ್ಕಾಗಿ ಸ್ವಲ್ಪ ದವಡೆಗಳು ಸ್ವಲ್ಪ ಓರೆಯಾಗಿರುವುದು, ಮಾತನಾಡುವಾಗ ಸ್ವಲ್ಪ ತೊದಲುವುದು, ಅಂದರೆ ಹಲ್ಲು ಒಂದಕ್ಕೊಂದು ಸರಿಯಾಗಿ ಕೂತ್ಕೊಳ್ಳೋದಿದ್ರೆ ತೊದಲುವಿಕೆ ಅಂತ ಸಂದರ್ಭಗಳು, ಇದೆಲ್ಲ ಸರಿ ಮಾಡಿದ್ದಾರೆ. ಅದು ಈಗ ಡಾಕ್ಟರ್ ಜಗದೀಶ್ ಹೇಳಿದ್ರು, ಆರ್ಥೋಗ್ನಾಟಿಕ್ ಸರ್ಜರಿ ಅಂತ ಒಂದು ಸ್ಪೆಷಾಲಿಟಿ ಇದೆ. ಅದು ಸೌಂದರ್ಯವರ್ಧಕ ಚಿಕಿತ್ಸೆ. ನಾವು ಒಂದು ರೀತಿಯಲ್ಲಿ ಮ್ಯಾಕ್ಸಿಲೋಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ಸ್ ಅಂತ ಹೇಳ್ಬೋದು. ಅಂದ್ರೆ ಪ್ಲಾಸ್ಟಿಕ್ ಸರ್ಜನ್ಸ್ ಏನು ಮುಖದ ಸಾಫ್ಟ್ ಟಿಶ್ಯೂನ ಹ್ಯಾಂಡಲ್ ಮಾಡ್ತಾರೆ, ನಾವು ಅದೇ ರೀತಿ ಈ ದವಡೆಗಳನ್ನ ನಮ್ಮ ದವಡೆ ದೊಡ್ಡದಾಗಿದ್ರೆ ನಾವು ಅದನ್ನ ಆಸ್ಟಿಯೋಟಮಿ ಅಂತ ಹೇಳಿ ಮಾಡಿ ದವಡೆಯನ್ನ ಕಟ್ ಮಾಡಿ ಅದನ್ನ ಹಿಂದೆ ಮುಂದೆ ತಗೊಂಡೋಗಿ ಮುಖದ ಅಂದವನ್ನು ಹೆಚ್ಚಿಸುವ ಸೌಂದರ್ಯವರ್ಧಕ ಚಿಕಿತ್ಸೆ ಅಂತ ಹೇಳ್ತೇವೆ, ಆರ್ಥೋಗ್ನಾಟಿಕ್ ಸರ್ಜರಿ. ಅದನ್ನು ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮುಖದ ಅಂದವನ್ನ, ಬಾಹ್ಯ ಸೌಂದರ್ಯವನ್ನ ನಾನು ಹೇಳುದು, ಆಂತರಿಕ ಸೌಂದರ್ಯ ಅಲ್ಲ, ಅದನ್ನ ಹೆಚ್ಚಿಸಿ ಆ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತೇವೆ. ಎಕ್ಸಾಂಪಲ್, ಜೀನಿಯೋಪ್ಲಾಸ್ಟಿ ಅಂತ ಒಂದು ಪ್ರೊಸೀಜರ್ ಇದೆ. ಜೀನಿಯೋಪ್ಲಾಸ್ಟಿ ಅಂದ್ರೆ ನಮ್ಮ ಗಲ್ಲ ಏನಿದೆ, ಈ ಚಿನ್ನನ್ನ ನಾವು ಆಸ್ಟಿಯೋಟಮಿ ಮಾಡಿ ಅದನ್ನು ಮುಂದೆ ತರುವುದು, ಅದನ್ನು ಹಿಂದೆ ತಗೊಂಡು ಹೋಗುವುದು. ಹಾಗೆ ಚೀಕ್ ಇದೆ, ಚೀಕ್ ಬೋನ್ಸ್. ಈಗೆಲ್ಲ ನಮ್ಮ ಈಗಿನ ಯುವ ಜನತೆಗೆ ಮಾಡೆಲ್ ಲುಕ್ ಬೇಕು, ಪ್ರಾಮಿನೆಂಟ್ ಚೀಕ್ಸ್ ಬೇಕು, ಪ್ರಾಮಿನೆಂಟ್ ಚಿನ್ ಬೇಕು. ಸೊ ಅದನ್ನು ಸಹ ನಾವು ಈ ಸೌಂದರ್ಯವರ್ಧಕ ಚಿಕಿತ್ಸೆ ಮಾಡಿ ನಾವು ಅದನ್ನು ಸರಿಪಡಿಸ್ತೇವೆ. ರೈನೋಪ್ಲಾಸ್ಟಿ ಅಂತ ಇದೆ, ಅದು ನಮ್ಮ ಮೂಗಿನ ಅಂದವನ್ನು ಹೆಚ್ಚಿಸುವಂತ ಒಂದು ಚಿಕಿತ್ಸೆ. ಅದೇ ರೀತಿ ಮೇಲ್ಗಡೆ ದವಡೆ ಅದು ತುಂಬಾ ಒಳಗಾಗಿದ್ರೆ ಮುಖದ ಮಧ್ಯಭಾಗ ಒಳಗೆ ಹೋಗಿ ನೋಡ್ಲಿಕ್ಕೆ ಚಂದ ಇರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಮೇಲಿನ ದವಡೆಯನ್ನು ನಾವು ಆಸ್ಟಿಯೋಟಮಿ ಮಾಡಿ ಅದನ್ನು ಮುಂದೆ ತಂದು ಮುಖದ ಅಂದವನ್ನು ಹೆಚ್ಚಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಅದೇ ರೀತಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಮುಖದಲ್ಲಿ ಹಲ್ಲಿನಲ್ಲಿ ಕೀವಾಗಿ ಮುಖದಲ್ಲಿ ಬಾತುಕೊಂಡು ಮರಣಾಂತಿಕ ಆಗುವ ಸಾಧ್ಯತೆಗಳಿದೆ. ಅಂತಹ ಸಂದರ್ಭಗಳಲ್ಲಿ ನಾವು ಮುಖಾಂಗ ಶಸ್ತ್ರಚಿಕಿತ್ಸಕರು ಏನ್ ಮಾಡ್ತೇವೆ, ಆ ಕೀವನ್ನು ತೆಗೆದು ಅದನ್ನು ಸರಿಪಡಿಸಿ ಜೀವ ಉಳಿಸುವ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆ ನರದ ತೊಂದರೆಗಳು ಇರುತ್ತೆ, ನ್ಯೂರಾಲಜಿಯಾ ಅಂತ ಹೇಳಿ. ಮುಖದಲ್ಲಿ ಕೆಲವಾರು ನರಗಳಿದೆ, ಆ ನರಕ್ಕೆ ಸಂಬಂಧಿಸಿದ ರೋಗಗಳನ್ನು ಸಹ ನಮ್ಮ ಮ್ಯಾಕ್ಸಿಲೋಫೇಶಿಯಲ್ ಸ್ಪೆಷಾಲಿಟಿ. ಒಟ್ಟಿನಲ್ಲಿ ದಂತವೈದ್ಯಕೀಯ ಶಾಸ್ತ್ರವನ್ನ ಮತ್ತು ವೈದ್ಯಕೀಯ ಶಾಸ್ತ್ರವನ್ನ ಒಂದು ಕೊಂಡಿಯಂತೆ ಬೆಸೆಯುವ ಒಂದು ವಿಭಾಗ ಅಂದ್ರೆ ನಮ್ಮ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಎರಡನ್ನು ಸಮನ್ವಯ ಮಾಡುವಂತಹ ಒಂದು ಪದ್ಧತಿ. ದಂತ ವೈದ್ಯಕೀಯ ಅಂತ ಕೇಳಿದ್ರೆ ಅದು ಕೇವಲ ಆರೋಗ್ಯಕ್ಕೆ, ದಂತ ಚಿಕಿತ್ಸೆಗೆ ಸಂಬಂಧಪಟ್ಟದಾಗಿ ಉಳಿದಿಲ್ಲ, ಸೌಂದರ್ಯವರ್ಧಕವಾಗಿಯೂ ಕೂಡ ನಾವು ಅದನ್ನು ಉಪಯೋಗ ಮಾಡುವಂತಹ ಒಂದು ಆಧುನಿಕತೆ ಈ ಶಸ್ತ್ರಚಿಕಿತ್ಸೆಯಲ್ಲಿ ಬೆಳೆದು ಬಂದಿದೆ. ಹೌದು. ಅದರ ಜೊತೆಗೆ ಕ್ಯಾನ್ಸರ್, ಬಹುಶಃ ಡಾಕ್ಟರ್ ಜಗದೀಶ್ ಅವರು ಕ್ಯಾನ್ಸರ್ ಬಗ್ಗೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತಾರೆ ಅಂತ. ಕ್ಯಾನ್ಸರ್ ಹೇಳಿದ್ರೆ ನಾವು ಇದು ಹೆಚ್ಚಾಗಿ ಬಾಯಿಯ ಕ್ಯಾನ್ಸರ್ ಫಸ್ಟಿಗೆ ಡೆಂಟಲ್ ಡಾಕ್ಟರ್ ಹತ್ರಗೆ ಪೇಷಂಟ್ಗಳು ಹೋದಾಗ ಅವರು ಅದನ್ನು ನೋಡ್ತಾರೆ. ಅದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ನಾವು ಬಯಾಪ್ಸಿ ಅಂತೇಳಿ ನಾವು ಹೇಳ್ತೇವೆ. ಯಾವುದು ಈ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಕ್ಯಾನ್ಸರ್ ಹೌದಾ ಅಲ್ವಾ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಅದಕ್ಕೆ ಬೇಕಾದಂತ ಶಸ್ತ್ರಚಿಕಿತ್ಸೆ ಮಾಡಿ ಸರಿ ಮಾಡುವಂತ ಒಂದು ವಿಧಾನವನ್ನು ನಾವು ಮಾಡ್ತೇವೆ. ಅದು ಮಾತ್ರವಲ್ಲದೆ ಕೆಲವು ಸರಿ ಪ್ರೀ ಕ್ಯಾನ್ಸರ್ಸ್, ಯಾವುದು ಮುಂದೆ ಕ್ಯಾನ್ಸರ್ ಆಗಿ ಬೆಳೆಯುವಂತ ಒಂದು ಸಂಭಾವ್ಯ ಸಾಧ್ಯತೆ ಇರುವಂತ ಒಂದು ಕಂಡೀಷನ್ ಅನ್ನು ನಾವು ರೆಗ್ಯುಲರ್ ಫಾಲೋ ಅಪ್ ಮಾಡಿ ಅಥವಾ ಪ್ರತಿ ಸಾರಿ ಅವರಿಗೆ ಪೇಷಂಟಿಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬಂದು ತೋರಿಸಿಕೊಂಡು ಅದು ಯಾವ ಹಂತಕ್ಕೆ ಬೆಳೀತದೆ ಅದನ್ನು ನೋಡಿಕೊಂಡು ಅಬ್ಸರ್ವೇಷನ್ ಅಂತೇಳಿ ನಾವು ಹೇಳ್ತೇವೆ. ಅಥವಾ ನಾವು ಅದನ್ನು ಸರ್ಜರಿ ಮಾಡಿ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ತೆಗೆದು ಆ ಒಂದು ಮುಂದೆ ಅದು ಕ್ಯಾನ್ಸರ್ ಆಗುವಂಥ ಒಂದು ಸಾಧ್ಯತೆ ಇಲ್ಲದಂತೆ ಮಾಡಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬಾಯಿ ಮತ್ತು ಮುಖಾಂಗದ ಶಸ್ತ್ರಚಿಕಿತ್ಸಕರ ದಿನಾಚರಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಏನು ಬಾಯಿ ಮತ್ತು ಮುಖಾಂಗದ ಶಸ್ತ್ರಚಿಕಿತ್ಸೆ, ಇದರ ಉಪಯೋಗ ಏನು,
ಇದಕ್ಕಾಗಿ ನಡೆಯುವಂತಹ ರ್ಯಾಲಿಯ ಬಗ್ಗೆ ಆಗುವಂತಹ ಸಿದ್ಧತೆಗಳು, ರ್ಯಾಲಿಯಿಂದ ಆಗುವ ಉಪಯೋಗಗಳ ಬಗ್ಗೆ ನಮಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮತ್ತು ಡಾಕ್ಟರ್ ಪ್ರೊಫೆಸರ್ ಜಗದೀಶ್ ಚಂದ್ರರವರು ವಿವರವನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟರ್ ಜಗದೀಶ್ ಚಂದ್ರರವರೇ, ಈಗ ಮ್ಯಾಕ್ಸಿಯೋಫೇಶಿಯಲ್ ರನ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಿಮ್ಮ ಅಸೋಸಿಯೇಷನ್ ಅಂದರೆ ಸಂಘದ ವತಿಯಿಂದ. ಏನು ಈ ರನ್ ಅಂತ ಹೇಳಿದ್ರೆ ಈ ಜಾಥಾ ಅಂತ ಹೇಳ್ತೇವೆ ನಾವು, ಯಾಕಾಗಿ ಇದರ ಸಂದೇಶ ಏನು? ಈ ಜಾಥಾ ಮಾಡುವಂಥದ್ದು ಮೂಲಭೂತವಾಗಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಲಿಕ್ಕೆ, ಈ ರಕ್ತ ಸುರಕ್ಷೆ ಅಥವಾ ರೋಡ್ ಸೇಫ್ಟಿಯ ಬಗ್ಗೆ ಯಾಕೆ ಜನಗಳು ಇಂಪಾರ್ಟೆನ್ಸ್ ಕೊಡಬೇಕು, ಅದು ಯಾಕಾಗಿ ನಾವು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಬೇಕು ಅಂತೇಳಿ ನಾವು ತಿಳಿಸ್ಲಿಕ್ಕೆ. ಯಾಕೆಂತ ಹೇಳಿದ್ರೆ ಜಾಗೃತ ಸಮಾಜ ಸ್ವಸ್ಥ ಸಮಾಜಕ್ಕೆ ರಹದಾರಿ. ಸೊ ಅದೊಂದು ಜನಗಳಿಗೆ ನಾವು ಯಾಕೆ ರೂಲ್ಸನ್ನು ಫಾಲೋ ಮಾಡಬೇಕು ಅಂತೇಳಿ ಅವರಿಗೆ ಅರಿವಾದರೆ ಅದರಷ್ಟು ಒಳ್ಳೆಯ ಬೇರೆ ಯಾವುದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಸಂಘದ ಮುಖಾಂತರ ಒಂದು ರ್ಯಾಲಿಯನ್ನು ಅರೇಂಜ್ಮೆಂಟ್ ಮಾಡಿದ್ದೇವೆ. ನಮ್ಮ ಬನ್ಸ್ ಹಾಸ್ಟೆಲ್ ಸರ್ಕಲ್ ಹತ್ತಿರದಿಂದ ನಾಳೆ ಸಂಜೆ 4:15 ಹೊರಟು ಅದು ಸಾಮಾನ್ಯ ಒಂದು 6 ಗಂಟೆ ಹೊತ್ತಿಗೆ ಫೋರಂ ಪಿಜ್ಜಾ ಮಾಲ್ನಲ್ಲಿ ಸಮಾಪ್ತಗೊಂಡು ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಈ ಒಂದು ರ್ಯಾಲಿಯಲ್ಲಿ ಮತ್ತು ಆ ಸಮಾರೋಪ ಸಮಾರಂಭಕ್ಕೆ ಈ ಗಣ್ಯ ವ್ಯಕ್ತಿಗಳಾದಂಥ ಪೊಲೀಸ್ ಕಮಿಷನರ್ ಸುರೇಶ್ ಅವರು ಮತ್ತು DCP ಉಮಾ ಪ್ರಶಾಂತ್ ಅವರು ಮತ್ತು ನಮ್ಮ ಅಸೋಸಿಯೇಷನ್ ಅಥವಾ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಅಸೋಸಿಯೇಷನ್ನ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ಕೃಷ್ಣಮೂರ್ತಿ ಬೋನತಾಯಿ ಅವರು, ಸೆಕ್ರೆಟರಿ ಡಾಕ್ಟರ್ ಪ್ರೀತಮ್ ಶೆಟ್ಟಿ ಅವರು ಮತ್ತು ಟ್ರೆಜರರ್ ಪ್ರಮೋದ್ ಸುಭಾಷ್ ಅವರು ಬರ್ತಾ ಇದ್ದಾರೆ. ಮತ್ತು ಕರ್ನಾಟಕ ಸ್ಟೇಟ್ ಚಾಪ್ಟರ್ ಅಂತೇಳಿದೆ ನಮ್ಮ ಅಸೋಸಿಯೇಷನಲ್ಲಿ, ಅದರದ್ದು ಪ್ರೆಸಿಡೆಂಟ್ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಪತಿ ರಾವ್ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸೆಕ್ರೆಟರಿ ಆದಂಥ ಡಾಕ್ಟರ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಸೊ ಇವರೆಲ್ಲ ಸೇರಿಕೊಂಡು ನಾವು ಅಲ್ಲಿ ಒಂದು ಸಮಾರೋಪ ಕಾರ್ಯಕ್ರಮ ಇದೆ. ಸೊ ಈ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವು ಒಂದು ನಮ್ಮ ಸಂಘದಿಂದ ಒಂದು ಸಮಾಜಕ್ಕೆ ಒಂದು ಏನಾದರೂ ಮಾಡಬೇಕು ಹೇಳುವಂಥ ಒಂದು ನಿಟ್ಟಿನಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ಅವೇರ್ನೆಸ್ ಎಲ್ಲ ಬರುವಂತೆ ಇರುವಂಥ ಒಂದು ಜಾಕೆಟನ್ನು ನಾವು ಅವರಿಗೆ ಜಾಕೆಟ್ ಮತ್ತು ಮಾಸ್ಕ್ ಹೇಳಿದ್ರೆ ಪೊಲ್ಯೂಷನ್ನಿಂದಾಗಿ ಈ ಸುಮಾರು ಪೊಲೀಸ್ನವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದಕ್ಕೆ ಅವರಿಗೆ ಒಂದು ಪ್ರೊಟೆಕ್ಷನ್ಗೆ ಬೇಕಾಗಿ ಈ ಒಂದು ಮಾಸ್ಕನ್ನು ಕೂಡ ಒಂದು ಕೊಡುವ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಸಂಚಾರಿ ಪೊಲೀಸರು ಹೆಚ್ಚಾಗಿ ಮಾರ್ಗದಲ್ಲೇ ಇರ್ತಾರೆ, ಆ ಧೂಳುಗಳೆಲ್ಲ ನುಂಗಿಕೊಳ್ತಾರೆ. ಅದರಿಂದಾಗಿ ಅವರಿಗೆ ತುಂಬ ಆರೋಗ್ಯ ಸಮಸ್ಯೆಗಳು ಬರ್ತದೆ. ಅದನ್ನು ಸರಿಪಡಲಿಕ್ಕೆ ಬೇಕಾಗಿ ಈ ಒಂದು ಕಾರ್ಯಕ್ರಮ ಜನರಿಗೆ ಜಾಗೃತಿ ಮೂಡಿಸುವ ಒಟ್ಟೊಟ್ಟಿಗೆ ಜನರ ಕಾಳಜಿಯನ್ನು ವಹಿಸುವಂತಹ ಸಂಚಾರಿ ಪೊಲೀಸರ ಆರೋಗ್ಯಕ್ಕಾಗಿ ಜಾಕೆಟ್ ಮತ್ತು ಒಂದು ಅವರಿಗೆ ಮುಖವಾಡ ಅಂದರೆ ಮಾಸ್ಕ್ ಅನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಡಾಕ್ಟರ್, ಈ ರ್ಯಾಲಿಯ ಬಗ್ಗೆ ಮತ್ತಷ್ಟು ಏನು ವಿಶೇಷತೆಗಳಿವೆ? ನೋಡಿ, ನಾವು ವೈದ್ಯರಾದ ಮೇಲೆ ನಮಗೊಂದು ಸಾಮಾಜಿಕ ಹೊಣೆಗಾರಿಕೆ ಪ್ರತಿಯೊಬ್ಬರಿಗೂ ಇರ್ತದೆ. ಸೊ ನಮಗೂ ಒಂದು ಸಾಮಾಜಿಕ ಬದ್ಧತೆ ಇದೆ, ಕಳಕಳಿ ಇದೆ, ಹೊಣೆಗಾರಿಕೆ ಇದೆ ಅನ್ನೋ ದೃಷ್ಟಿನಿಂದ ನಮ್ಮ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ನಾವು ದಿನನಿತ್ಯ ನಮ್ಮ ಮೇಜರ್ ಪೋರ್ಷನ್ ನಮಗೆ ಏನು ಬರೋದು ಅಂದರೆ ಆಕ್ಸಿಡೆಂಟ್ ಆದಾಗ ಫಸ್ಟ್ ಏಟ್ ಆಗುವಂಥದ್ದು ತಲೆಗೆ, ಮುಖಕ್ಕೆ, ದವಡೆಗಳಿಗೆ. ಅದು ದ್ವಿಚಕ್ರ ವಾಹನ ಇರ್ಬೋದು ಅಥವಾ 4 ಚಕ್ರದ ವಾಹನಗಳು ಇರ್ಬೋದು. ಈ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ ಆಗುವಾಗ ನಮ್ಮ ಈ ದೇಹದ ತಲೆ ಭಾಗಕ್ಕೆ ಹೆಚ್ಚು ಆಕ್ಸಿಡೆಂಟ್ ಆಗುವುದು. ನಾವು ದಿನನಿತ್ಯ ನಮಗೆ ದಿನಕ್ಕೆ 1-2 ಆಪರೇಷನ್ ಇದರದ್ದೇ ಇರುತ್ತೆ. ದವಡೆ ತುಂಡಾಗಿ ಬರುವಂಥದ್ದು, ಮೂಗು ತುಂಡಾಗುವಂಥದ್ದು, ಚೀಕ್ ಬೋನ್ ತುಂಡಾಗುವಂಥದ್ದು, ತಲೆಗೆ ಪೆಟ್ಟಾಗುವಂಥದ್ದು. ಸೊ ಇದು ಯಾಕೆ ಆಗ್ತದೆ ಅಂತ ನಾವು ಇದನ್ನ ಅಂಕಿಅಂಶಗಳನ್ನ ತೆಗೆದು ನೋಡಿದಾಗ, ನ್ಯಾಷನಲ್ ರಿಜಿಸ್ಟ್ರಿ ಅಂತ ಇದೆ, ಟ್ರಾಮಾ ರಿಜಿಸ್ಟ್ರಿ ಅಂತ ಹೇಳಿ, ಅದನ್ನು ತೆಗೆದು ನೋಡಿದಾಗ ಹೆಚ್ಚಿನ ಅಪಘಾತಗಳು 80% ಅಪಘಾತಗಳು 18ರಿಂದ 30 ವರ್ಷದ ಯುವಕರಲ್ಲಿ ಆಗ್ತದೆ. ಹೆಚ್ಚಿನ ಅಪಘಾತಗಳಲ್ಲಿ ಬಾಯಿ, ಮುಖ, ದವಡೆಗಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಹೆಚ್ಚಿನ ಯುವಕರು ಹೆಲ್ಮೆಟ್ ಏನೇನು ಹೇಳ್ತೇವೆ ಶಿರಕವಚವನ್ನು ಹಾಕುವುದಿಲ್ಲ, ಹೆಲ್ಮೆಟ್ ಹಾಕುವುದಿಲ್ಲ. ಮತ್ತೆ ಹೆಚ್ಚಿನ 4-ವೀಲರ್ ಡ್ರೈವರ್ಗಳು ಸೀಟ್ ಬೆಲ್ಟ್ಗಳನ್ನು ಹಾಕೋದಿಲ್ಲ. ಈ ಡ್ಯಾಶ್ ಬೋರ್ಡ್ ಇಂಜುರಿ ಅಂತ ನಾವು ಏನು ಹೇಳ್ತೇವೆ, ನಾವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಾದಾಗ ವೇಗವಾಗಿ ಹೋಗುತ್ತಿರುವ ಗಾಡಿ ಸಡನ್ ಆಗಿ ಹಾಲ್ಟಿಗೆ ಬಂದಾಗ ನಮ್ಮ ಮುಖ ಮತ್ತೆ ದೇಹದ ಭಾಗ ಡ್ಯಾಶ್ ಬೋರ್ಡಿಗೆ ಹಿಟ್ ಆಗಿ ಮುಖ ಮತ್ತೆ ತಲೆಗೆ ಹೆಡ್ ಇಂಜುರಿ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಕಂಡುಕೊಂಡ ಸತ್ಯ ಏನಂದ್ರೆ, ಈ ರೋಡ್ ಸೇಫ್ಟಿ ಮೆಜರ್ಸ್ ಗಳನ್ನ ಫಾಲೋ ಮಾಡಿದ್ರೆ 50% ಹೆಡ್ ಇಂಜುರಿ ಮತ್ತು ಫೇಶಿಯಲ್ ಇಂಜುರೀಸ್ನ ಹೆಲ್ಮೆಟ್ ಹಾಕಿದ್ರೆ ಕಡಿಮೆ ಮಾಡಬಹುದು. 60% ಡ್ಯಾಶ್ ಬೋರ್ಡ್ ಇಂಜುರಿಗಳನ್ನ, ಮುಖದ ಇಂಜುರಿಗಳನ್ನ ಸೀಟ್ ಬೆಲ್ಟ್ ಹಾಕಿದ್ರೆ ಕಡಿಮೆ ಮಾಡಬಹುದು ಅಂತ ಹೇಳಿ ನಮ್ಮ ಸಂಶೋಧನೆಗಳಿಂದ
ಕ್ರ್ಯಾಶ್ ಟೆಸ್ಟ್ಗಳಿಂದ ನಮಗೆ ತಿಳಿದು ಬಂದಿದೆ. ಸೊ ನಾವು ಅನ್ಕೊಂಡ್ವಿ ಈ ರೀತಿ ಜನರಿಗೆ ನಾವು ಬರೀ ಸರ್ಜರಿ ಮಾಡಿ ತುಂಡಾದ ಜವಡೆಯನ್ನು ದೌಡಿಸಿದ್ರೆ ಸಾಲದು, ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾವು ವೈದ್ಯರೆಲ್ಲ ಸೇರಿ ನಾಳೆ ನಾವು ರಸ್ತೆಗೆ ಇಳಿತಾ ಇದ್ದೇವೆ. ವೈದ್ಯರು ಯಾಕೆ ರಸ್ತೆಗೆ ಇಳಿತಾ ಇದ್ದಾರೆ ಅಂದ್ರೆ ಜನರು ಈಗ ಮೊನ್ನೆ ತಾನೇ ನಮ್ಮ ರಸ್ತೆ ಸುರಕ್ಷತಾ ಸಪ್ತಾಹ ನಡೀತು ಫೆಬ್ರವರಿ 4ರಿಂದ 10ನೇ ತಾರೀಕುವರೆಗೆ. ಮಂಗಳೂರು ಕಮಿಷನರ್ ಆದಂತಹ ಶ್ರೀ ಟಿ.ಆರ್. ಸುರೇಶ್ ಅವರು ಒಳ್ಳೆ ಮಾತನ್ನು ಹೇಳಿದರು. ಈ ದಂಡ ವಿಧಿಸಿ ನಾವು ದಂಡ ಪ್ರಯೋಗ ಮಾಡಿ ಜನರಿಗೆ ದಂಡ ವಿಧಿಸಿ ಹೆಲ್ಮೆಟ್ ಹಾಕುವ ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಜನರ ಸಹಭಾಗಿತ್ವ ಬೇಕು, ಜನರ ಮನ ಪರಿವರ್ತನೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಬರೀ ನಾವು ದಂಡ ಹಾಕೋದು, ಮರುದಿವಸ ಪುನಃ ತಾವು ನೋಡಿರ್ಬೋದು ಟೂ ವೀಲರ್ ನಲ್ಲಿ ಹೋಗುವಾಗ ಹೆಲ್ಮೆಟ್ ತಲೆಯಲ್ಲಿ ಇರುವುದಿಲ್ಲ, ಕೈನಲ್ಲಿ ಇರ್ತದೆ ಹಿಂದಿನ ಸೀಟಲ್ಲಿ ಕೂರುವವರಿಗೆ. ಪೊಲೀಸರು ಇದ್ದಾರೆ ಅಂತ ಹೇಳಿದ್ರೆ ಹೌದು. ಇದು ಏನಾಗಿದೆ ಅಂದ್ರೆ ನಮ್ಮ ಕಲ್ಚರ್, ಇಂಡಿಯನ್ ಕಲ್ಚರ್ ಹೇಗಿದೆ ಅಂದ್ರೆ ನಾವು ಹೆಲ್ಮೆಟ್ ಹಾಕೋದು ಪೊಲೀಸರಿಗೆ ಬೇಕಾಗಿ, ನಾವು ಸೀಟ್ ಬೆಲ್ಟ್ ಹಾಕೋದು, ಎದುರುಗಡೆ ರಿಸಿಪ್ಟ್ ಅರಿಯೋ ಪೊಲೀಸರು ಇದ್ರೆ ನಾವು ಸೀಟ್ ಬೆಲ್ಟ್ ಹಾಕೋದು, ಮೊಬೈಲ್ ಅಲ್ಲಿ ಮಾತಾಡ್ತಾ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತೇವೆ. ಯಾವಾಗ ಪೊಲೀಸ್ ಕಂಡ್ರೋ ಮೊಬೈಲ್ ಅನ್ನು ತೆಗೆದು ಸೈಡ್ ಇರ್ತೇವೆ. ಇದೆಲ್ಲ ನಮ್ಮ ರಸ್ತೆ ಸುರಕ್ಷತಾ ನಿಯಮಗಳು ಪೊಲೀಸರಿಗೆ ಮಾತ್ರ. ನಾವು ನಮ್ಮ ಸೇಫ್ಟಿಯನ್ನ ನಾವು ನೋಡಿಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ನೋಡ್ಕೋತಾರೆ? ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ. ನೀವು ಫಾರಿನ್ ಕಂಟ್ರಿಗೆ ಹೋಗಿ ನೀವು ಗಾಡಿ ಹತ್ತಿದ ಕೂಡಲೇ ಫಸ್ಟ್ ನಿಮ್ಗೆ ಆಟೋಮ್ಯಾಟಿಕಲಿ ನೀವು ಸೀಟ್ ಬೆಲ್ಟ್ ಹಾಕಲೇಬೇಕು. ಅಂತಹ ಒಂದು ವ್ಯವಸ್ಥೆಯನ್ನು, ಒಂದು ವಾತಾವರಣವನ್ನು ನಮ್ಮ ಭಾರತ ದೇಶದಲ್ಲೂ ನಮ್ಮಲ್ಲಿ, ನಾವೆಲ್ಲ ಮಂಗಳೂರು ಅಂದ್ರೆ ಸುಶಿಕ್ಷಿತರ ನಾಡು, ಎಲ್ಲರೂ ವೆಲ್ ಎಜುಕೇಟೆಡ್ ಅಂತ ಹೇಳ್ತಾರೆ, ಬುದ್ಧಿವಂತರ ನಾಡು. ಇಂತಹ ಒಂದು ಜನರು ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ? ನಾವು ನಮ್ಮ ಸೇಫ್ಟಿಯನ್ನ ಪಡೆಯುವುದರ ಮುಖಾಂತರ ಉಳಿದವರ ಸೇಫ್ಟಿಯನ್ನು ಆಲೋಚನೆ ಮಾಡಬೇಕು ಅಂತ ಹೇಳೋ ಒಂದು ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಾವು ವೈದ್ಯರೆಲ್ಲ ಸೇರಿ ನಾಳೆ ಒಂದು 5-6 ಡೆಂಟಲ್ ಕಾಲೇಜಿನ ಒಂದು 500 ಜನ ವೈದ್ಯರು ಪ್ಲಸ್ ಒಂದು 100 ಜನ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ರಸ್ತೆಗೆ ಇಳಿದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಸಹ ಬರ್ತಾ ಇದ್ದಾರೆ, ಎಲ್ಲರನ್ನ ಕರೆದು ಈ ರೀತಿಯ ಒಂದು ರ್ಯಾಲಿ ಮಾಡಿ, ಮ್ಯಾಕ್ಸ್ ಫ್ಯಾಕ್ ರನ್ ಅಂತ ಮಾಡಿ, ಡಾಕ್ಟರ್ ಜಗದೀಶ್ ಹೇಳಿದ ಹಾಗೆ ಪೊಲೀಸರಿಗೆ ನಾವು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಒಟ್ಟಿನಲ್ಲಿ ಜನರಲ್ಲಿ ಈ ರೀತಿಯ ಒಂದು ಕಲ್ಚರ್, ರಸ್ತೆ ಪ್ರಜ್ಞೆಯನ್ನ ಬೆಳೆಸುವಂತೆ ಮಾಡುವ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ನಾಳೆ ಬಂದು ರಸ್ತೆಗೆ ಇಳಿದು ಜನರಲ್ಲಿ ಎಲ್ಲ ಜನರಲ್ಲೂ ರಸ್ತೆ ಪ್ರಜ್ಞೆ ಇದೆ, ಅದು ಸುಪ್ತವಾಗಿದೆ, ಅದನ್ನ ಬಡಿದೆಬ್ಬಿಸುವ ಒಂದು ಕಾರ್ಯಕ್ರಮ ಆಗಬೇಕು. ಅಟ್ಲೀಸ್ಟ್ ರಸ್ತೆಗೆ ವೈದ್ಯರು ಬಂದಾಗ ನಮ್ಮನ್ನು ನೋಡಿ ಆದರೂ ಜನರಿಗೆ ಒಂದು ರೀತಿಯ ನಾವು ರೋಡ್ ಸೆನ್ಸ್ ಅನ್ನ ಡೆವಲಪ್ ಮಾಡಬೇಕು, ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳುವ ಒಂದು ಅವರಿಗೆ ಒಂದು ಅನಿಸಿದ್ರೆ ಬಹುಶಃ ನಮ್ಮ ಮಾಡುವ ಕಾರ್ಯಕ್ರಮ ಸಾರ್ಥಕ ಆಗ್ಬೋದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲ ವಿಶೇಷ ಮಾತುಕತೆ ಬಾಯಿ ಮತ್ತು ಮುಖಾಂಗದ ಶಸ್ತ್ರಚಿಕಿತ್ಸಕರ ದಿನ. ಏನು ಈ ಶಸ್ತ್ರಚಿಕಿತ್ಸೆ, ಯಾಕಾಗಿ ರಸ್ತೆ ಸುರಕ್ಷತೆ ಈ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ ಎನ್ನುವ ಬಗ್ಗೆ ವಿವರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮತ್ತು ಡಾಕ್ಟರ್ ಪ್ರೊಫೆಸರ್ ಜಗದೀಶ್ ಚಂದ್ರರವರು. ಈಗ ಜಗದೀಶ್ ಚಂದ್ರರವರೇ, ನೀವು ಹೇಳಿದ್ರಿ ಈ ಮ್ಯಾಕ್ಸಿಲೋಫೇಶಿಯಲ್ ರನ್ ಅಂದರೆ ಇದಕ್ಕಾಗಿ ಒಂದು ಜಾಥಾ ಕಾರ್ಯಕ್ರಮ, ಪೊಲೀಸರಿಗೆ ಜಾಕೆಟ್ ಮತ್ತು ಅವರಿಗೆ ಮುಖವಾಡಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ, ಜನರಿಗೆ ರಸ್ತೆ ಸುರಕ್ಷತೆಯ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಅಂತ ಹೇಳಿಕೊಂಡು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಹೇಳಿದರು. ಇದರಲ್ಲಿ ಒಂದು ಜ್ಯೋತಿ ಅಂತ ಬರ್ತದೆ, ಮ್ಯಾಕ್ಸಿಲೋಫೇಶಿಯಲ್ ಟಾರ್ಚ್ ಅಂದರೆ ಏನು ಈ ಜ್ಯೋತಿ, ಯಾಕಾಗಿ ಇದು ಬರ್ತಾ ಇದೆ ಮತ್ತು ಇದು ಎಲ್ಲಿಂದ ಬರ್ತಾ ಇದೆ? ಈ ನಮ್ಮ ಒಂದು ಸಂಘದ ಸಾಮಾಜಿಕ ಬದ್ಧತೆಯಲ್ಲಿ ಒಂದು ಆಲೋಚನೆ ಮಾಡಿದಾಗ ಇದೊಂದು ಇಡೀ ಭಾರತ ದೇಶದಲ್ಲಿ ಇದೊಂದು ಅವೇರ್ನೆಸ್ ಅಥವಾ ಜಾಗೃತಿ ಒಂದು ಮೂಡಿಸಬೇಕು ಅಂತೇಳಿ ಒಂದು ನಾವು ತೀರ್ಮಾನ ಮಾಡಿದ್ವಿ. ಸೊ ಆ ಪ್ರಯುಕ್ತ ಒಂದು ಈ ಕಳೆದ ವರ್ಷ ಚೆನ್ನೈಯಲ್ಲಿ ಈ ಜ್ಯೋತಿ ಜನಜಾಗೃತಿ ಜ್ಯೋತಿ ಅಂತೇಳಿ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದ್ವಿ. ಸೊ ಈ ಒಂದು ಜ್ಯೋತಿ ಅಥವಾ ಟಾರ್ಚ್ ಅದು ಇಡೀ ಭಾರತದ ಎಲ್ಲ ಕಡೆ ಸಂಚರಿಸಿ ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ಒಂದು ಸಹಾಯ ಮಾಡುವ ಒಂದು ಆಲೋಚನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಈ ಜ್ಯೋತಿ ಈಗ ಮಂಗಳೂರಿಗೆ ನಾಳೆ ಬೆಳಿಗ್ಗೆ ಕಣಚೂರು ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಿಂದ ಹೊರಟು ಮತ್ತು AB ಶೆಟ್ಟಿ ದಂತ ವೈದ್ಯಕೀಯ ಕಾಲೇಜಿಗೆ ಬಂದು ಮತ್ತು ಎನಪಯ ಕಾಲೇಜಿಗೆ ಬರ್ತದೆ. ಅಲ್ಲಿಂದ ಮತ್ತೆ KMC ಡೆಂಟಲ್ ಕಾಲೇಜ್ ಮಂಗಳೂರಿಗೆ ಹೋಗಿ, ಅಲ್ಲಿಂದ ಮತ್ತೆ AJ ದಂತ ವೈದ್ಯಕೀಯ ಕಾಲೇಜಿಗೆ ಹೋಗಿ, ಅಲ್ಲಿಂದ ನಂತರ ಶ್ರೀನಿವಾಸ್ ಕಾಲೇಜಿಗೆ ಹೋಗಿ ಸಂಜೆ ನಮ್ಮ ಈ ರ್ಯಾಲಿ ನಾವು ಈಗ ಏನು ಮಾತಾಡಿದ್ವಿ ಆ ರ್ಯಾಲಿಯಲ್ಲಿ ಅದು ನಮ್ಮ ರನ್ನಲ್ಲಿ ಅದು ಮುಂದುವರಿತದೆ. ಸೊ ಅದನ್ನು ಮತ್ತೆ ಅದು ಇನ್ನು ಭಾರತದ ಬೇರೆ ಬೇರೆ ಜಾಗಕ್ಕೆ ಇದೇ ಜ್ಯೋತಿ ಹೋಗ್ತದೆ, ಅಂದರೆ ಇಲ್ಲಿಂದ ಮತ್ತೆ ಅದನ್ನು ಮುಂದಕ್ಕೆ ಕಳಿಸಿಕೊಡ್ತೇವೆ. ಸೊ ಆ ಒಂದು ಕಾರ್ಯಕ್ರಮವು ನಾವು ನಾಳೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಹಮ್ಮಿಕೊಂಡಿದ್ದೇವೆ.
ಒಂದು ರೀತಿಯಲ್ಲಿ ಜನರಿಗೆ ಕಿಡಿ ಹೊತ್ತಿಸುವಂತಹ ಕಾರ್ಯಕ್ರಮ. ದೂರದ ಚೆನ್ನೈಯಿಂದ ಆರಂಭಗೊಂಡು ಭಾರತ ದೇಶದ ಪ್ರಮುಖ ಎಲ್ಲಾ ನಗರಗಳನ್ನು ಕಾಶ್ಮೀರದವರೆಗೆ ಎಲ್ಲ ಈ ಜ್ಯೋತಿ ಸುತ್ತಾ ಇದೆ. ಸುತ್ತಿದಲ್ಲೆಲ್ಲ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಆಗುತ್ತಾ ಇವೆ. ಜನರಿಗೆ ಈ ರೀತಿಯಾದರೂ ಕೂಡ ನಮ್ಮ ಸುರಕ್ಷತೆಯನ್ನು ನಾವೇ ಜವಾಬ್ದಾರರು ಅನ್ನುವಂತಹ ಒಂದು ಸಂದೇಶದೊಂದಿಗೆ ಈ ಜ್ಯೋತಿ ಬಂದಿದೆ. ಇದ್ರ ಬಗ್ಗೆ ಡಾಕ್ಟರ್ ಅವರು ಏನು ಹೇಳ್ತೀರಿ? ಮುರಳಿ ಮನ್ಸುತ್ತಾರೆ ಅವರು. ನೋಡಿ, ಇದೊಂದು ಬಹಳ ಒಂದು ಸಾಮಾಜಿಕ ಬದ್ಧತೆ ಇರುವಂತಹ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ. ಬಹಳ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ಈ ಜ್ಯೋತಿಗೆ ಬಂದಿದೆ. ಹೋದಲ್ಲೆಲ್ಲ ಸಾವಿರಾರು ಜನ ಈಗ ಏನ್ ಹೇಳಿದೆ, ಸಾರ್ವಜನಿಕ ಇನ್ವಾಲ್ವ್ಮೆಂಟ್ ನಮಗೆ ಬೇಕು ಅಂತ ಹೇಳಿ, ನಮಗೂ ಮಾಡಬೇಕು ಅಂತ ಹೇಳಿ ಅವರಿಗೊಂದು ಮನಸ್ಸಿಗೆ ನಾಟುವ ರೀತಿಯಲ್ಲಿ ಹೆಚ್ಚಿನ ಎಲ್ಲ ಮೆಟ್ರೋಗಳಿಗೆ, ಹೆಚ್ಚಿನ ಎಲ್ಲ ಜಾಗಗಳಿಗೂ ಇದು ಹೋಗಿ ಈಗ ನಮ್ಮ ಮಂಗಳೂರಿಗೆ ಬರ್ತಾ ಇದೆ. ನಾವು ಮಂಗಳೂರಿಗೆ ಜ್ಯೋತಿ ಬರುವುದರ ಜೊತೆಗೆ ನಮ್ಮ ಊರಿನ ಜನರಲ್ಲಿ ಈ ರೀತಿ ತಾವು ಹೇಳಿದ್ರಿ ಕಿಡಿ ಹೊತ್ತಿಸುವುದು ಅಂತ ಹೇಳಿ ಜನರಿಗೆ ಒಂದು ಅವೇರ್ನೆಸ್ ಸೂಕ್ತವಾಗಿದೆ. ನಮ್ಮ ಎಲ್ಲ ಜನರಲ್ಲಿಯೂ ಮನಸ್ಸಿನಲ್ಲಿ ನಾವು ರೂಲ್ಸ್ ಫಾಲೋ ಮಾಡಬಾರ್ದು ಅಂತ ಯಾರಿಗೂ ಇಲ್ಲ, ಎಲ್ಲರಿಗೂ ಇದೆ. ಯಾಕೋ ನಮ್ಗೆ ಒಂಥರ ಬೇಜವಾಬ್ದಾರಿತನ, ಒಂದು ರೀತಿಯ ಒಂದು ಅಸಡ್ಡೆ ನಮ್ಮಲ್ಲಿ ಭಾವನೆ ಇದೆ. ಎಲ್ಲರಿಗೂ ರೋಡ್ ಸೆನ್ಸ್ ಇದೆ, ಎಲ್ಲರಿಗೂ ಕಾಮನ್ ಸೆನ್ಸ್ ಇದೆ, ಬಟ್ ನಾವು ಅದನ್ನು ಬಳಕೆ ಮಾಡೋದು ಕಡಿಮೆ. ನಮ್ಮಲ್ಲಿ ಒಂದು ಸಾಧಾರಣ ಭಾವನೆ ಇದೆ, ಎಲ್ಲಾ ನಿಯಮಗಳು ಬೇಕು, ಎಲ್ಲಾ ರೀತಿಯ ವ್ಯವಸ್ಥೆಗಳು ಬೇಕು, ಆದ್ರೆ ಬರೋದಿದ್ರೆ ಲಾಭ ಆಗೋದಿದ್ರೆ ಅವ್ರು ಮಾಡಿ ನನಗೂ ಬೇಕು, ನಿಯಮಗಳಿದ್ರೆ ಅದೆಲ್ಲ ಅವರಿಗೆ ಇಲ್ಲ, ನಾನು ಅದನ್ನು ಸುಮ್ಮನೆ ನೋಡ್ತೇನೆ ಅಂತ ಹೇಳಿಕೊಳ್ಳೋ ನಿಯಮಗಳೆಲ್ಲ ಬೇರೆಯವರು ಫಾಲೋ ಮಾಡಬೇಕು, ನಾವು ಮಾತ್ರ ನಮಗೇನು ನಮ್ಮ ಜವಾಬ್ದಾರಿ ಏನು ಇರಬಾರ್ದು. ಹೌದು. ಈಗ ನಾನು ಈ ರೋಗಿಗಳಿಗೆ ಹೇಳೋದಷ್ಟೇ, ನೀವು ಆಕ್ಸಿಡೆಂಟ್ ಆಗಿ ಮುಖದಲ್ಲಿ ರಕ್ತ ಹರಿತಾ ಇರ್ತದೆ, ಬಾಯಿನಲ್ಲಿ ರಕ್ತ ಹರಿತಾ ಇರ್ತದೆ, ಆಸ್ಪತ್ರೆಗೆ ಬಂದು ನಾವು ಗಲಾಟೆ ಮಾಡ್ತೀರಾ ಉಳಿಸ್ಕೊಡಿ ಅಂತೇಳಿ. ಇದನ್ನು ನಾನು ಹೇಳೋದು, ನೀವು ನಿಮ್ಮ ರೋಡ್ ಸೇಫ್ಟಿಯನ್ನ ಫಾಲೋ ಮಾಡಿದ್ರೆ ಇದನ್ನು ತಪ್ಪಿಸ್ಬೋದಲ್ಲ. ನೀವು ಆಸ್ಪತ್ರೆಯಲ್ಲಿ ಬಂದು ಗಲಾಟೆ ಮಾಡೋ ಬದಲು ನೀವು ರೋಡ್ ಸೇಫ್ಟಿ ಮೆಜರ್ಸ್, ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ, ಸಂದೇಶ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಜೀವನ ಅನ್ನೋದೊಂದು ಪಯಣ, ಜರ್ನಿ. ನಾವು ಹ್ಯಾಪಿನೆಸ್ ಇಸ್ ನಾಟ್ ದ ಡೆಸ್ಟಿನೇಷನ್. ನಾವು ಸುಖವನ್ನು ಅರಸ್ತಾ ಹೋದ್ರೆ ನಮಗೆ ಸುಖ ಸಿಗುವುದೇ ಇಲ್ಲ. ನಮ್ಮ ಜರ್ನಿ, ನಮ್ಮ ಪ್ರಯಾಣನೇ ಒಂದು ಸುಖಕರವಾಗಿದ್ದರೆ ನಾವು ಮಾಡುವ ಜರ್ನಿನಲ್ಲಿ ನಾವು ಸಂತೋಷ ಪಡ್ತೇವೆ. ನಾವು ಹ್ಯಾಪಿನೆಸ್ ಅನ್ನ ಸರ್ಚ್ ಮಾಡಿಕೊಂಡು ಹೋದ್ರೆ ಇದೆಲ್ಲ ತೊಂದರೆಗಳಾಗುತ್ತೆ. ಸೊ ನಮ್ಮ ಈ ಜೀವನದ ಪಯಣದಲ್ಲಿ ನಾವು ರೋಡ್ ಸೇಫ್ಟಿ ಮೆಜರ್ಸ್, ಈ ಸೀಟ್ ಬೆಲ್ಟ್ ಹಾಕುವಂಥದ್ದು, ಮೊಬೈಲ್ ಯೂಸ್ ಮಾಡದೇ ಇರುವಂಥದ್ದು, ಲೇನ್ ಡಿಸಿಪ್ಲಿನ್ ಫಾಲೋ ಮಾಡುವಂಥದ್ದು, ಮದ್ಯಪಾನ ಮಾಡಿ ಓಡಿಸುವಂಥದ್ದು, ಇಂಥದ್ದನ್ನೆಲ್ಲ ಬಿಟ್ರೆ ನಮ್ಮ ಜೀವನದ ಪಯಣ ಉಂಟಲ್ಲ ಅತ್ಯಂತ ಸುಖಕರವಾಗಿರ್ತದೆ. ಯಾವುದೇ ತೊಂದರೆಗಳಿಲ್ಲ, ನಾವು ಯಾವುದೇ ತೊಂದರೆಗಳಿಗೂ ಅನುಭವಿಸುವುದಿಲ್ಲ. ಮತ್ತೆ ಏನು ನೋವು ಅಂತ ಹೇಳಿದ್ರೆ, ನಿನ್ನ ತಾನೇ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಒಬ್ಬ ಟೂ ವೀಲರ್ನವನು ಹೋಗಿ ಒಬ್ಬ ಸೈಕಲ್ನವನು ಅಡ್ಡ ಬಂದು ಹೊಡೆದ. ಈ ಟೂ ವೀಲರ್ ಡ್ರೈವರು ಅದೇ ಸೈಕಲ್ನವನನ್ನ ಎತ್ತುಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಅವನಿಗೆ ಚಿಕಿತ್ಸೆ ಕೊಡಿಸಿ, ಆಮೇಲೆ ಇವನು ವಾಮಿಟ್ ಶುರುವಾಯಿತು. ಅವರು ಸೈಕಲ್ ಟೂ ವೀಲರ್ ಡ್ರೈವರ್ ಅವನು ವಾಮಿಟ್ ಮಾಡಿ ಮೂಗು ಕಿವಿನಲ್ಲಿ ರಕ್ತ ಬಂದು ಅವನು ತೀರಿ ಹೋದ. ಇದು ಯಾಕೆ ಹೀಗಾಯಿತು? ಹೆಲ್ಮೆಟ್ ಹಾಕದೇ ಇರುವ ಕಾರಣದಿಂದ. ಅವನು ಬಿದ್ದಾಗ, ಸರಿಯಾದ ಹೆಲ್ಮೆಟ್ ಹಾಕದೇ ಇದ್ದಾಗ ಬಿದ್ದಾಗ ಹೆಲ್ಮೆಟ್ ಬಿದ್ದು ಚೀಕ್ ಬೋನಿಗೆ ಇದಾಗಿ ಒಳಗಡೆ ಆಂತರಿಕ ರಕ್ತಸ್ರಾವ, ಮೆದುಳಿನ ಒಳಗೆ, ನಾವು ಸಬ್ಡ್ಯೂರಲ್ ಹೆಮಟೋಮಾ ಅಂತ ಹೇಳ್ತೇವೆ, ಮೆದುಳಿನ ಒಳಗೆ ರಕ್ತಸ್ರಾವ ಆಗಿ ಆ ಮನುಷ್ಯ 25 ನಿಮಿಷದಲ್ಲಿ ಈ ಬಿದ್ದವನನ್ನು ಆಸ್ಪತ್ರೆಗೆ ಸೇರಿಸಿ ಅವನು ಇಹಲೋಕ ತ್ಯಜಿಸಿದ. ಇದು ಯಾಕಾಯ್ತು? ರೋಡ್ ಸೇಫ್ಟಿ ಮೆಜರ್ಸ್ ಅನ್ನ ನಾವು ಸೀರಿಯಸ್ ಆಗಿ ತಗೊಳ್ಬೇಕು. ಈಗ ಹೆಲ್ಮೆಟ್ ಬಗ್ಗೆ ನಾನು ಒಂದೆರಡು ಮಾತು ವೀಕ್ಷಕರಿಗೆ ಹೇಳಲೇಬೇಕು. ಈಗ ಈಗಿನ ಹೆಲ್ಮೆಟ್ಗಳೆಲ್ಲ ಹೇಗಿದೆ ಅಂದ್ರೆ, ಹೆಲ್ಮೆಟ್ಗೆ ನಾವು ಶುದ್ಧ ಕನ್ನಡದಲ್ಲಿ ಶಿರ ಕವಚ ಅಂತ ಹೇಳ್ತೇವೆ. ಅದು ನಮ್ಮ ತಲೆಯನ್ನು ಸಂಪೂರ್ಣವಾಗಿ ಕವರ್ ಆಗಬೇಕು. ಈಗ ಬರುವ ಹೆಲ್ಮೆಟ್ಗಳೆಲ್ಲ ಫ್ಯಾಷನ್ ಹೆಲ್ಮೆಟ್ಗಳು, ನಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತ ಕಲರ್ ಅಲ್ಲಿ ಬರ್ತದೆ. ISI ಮಾರ್ಕ್ ಇಲ್ಲದ ಎಲ್ಲ ಹೆಲ್ಮೆಟ್ಗಳು ಹಾಗೆ 60 ರೂಪಾಯಿಗೆ ರೋಡ್ ಸೈಡ್ ಅಲ್ಲಿ ನಾವು ಹೆಲ್ಮೆಟ್. ಯಾಕೆ ನಾವು ಹೆಲ್ಮೆಟ್ ಹಾಕೋದು? ಪೊಲೀಸರಿಗೆ ಬೇಕಾಗಿ. ನಮ್ಮ ಪ್ರೊಟೆಕ್ಷನ್ಗೆ ಹಾಕುವುದಾದ್ರೆ ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ಗೆ ಏನಿಲ್ಲ ಅಂದ್ರೆ 800 1,000 ರೂಪಾಯಿ ಇರುತ್ತೆ. ಸಂಪೂರ್ಣವಾಗಿ ತಲೆಯನ್ನು ಕವರ್ ಆಗಬೇಕು. ಈಗಿನ ಹೆಲ್ಮೆಟ್ಗಳಲ್ಲಿ ವಿಪರ್ಯಾಸ ನೋಡಿ, ಮೊಬೈಲ್ ಇಡ್ಲಿಕ್ಕೂ ಜಾಗ ಇದೆ. ಪೊಲೀಸರಿಗೆ ಗೊತ್ತಾಗಬಾರ್ದಲ್ಲ, ಒಳಗಡೆ ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಹೋಗುವಂಥದ್ದು. ಇಂತಹ ರೀತಿಯ ಅರ್ಧ ಕವರ್ ಆಗಿರುವಂತಹ ಹೆಲ್ಮೆಟ್ಗಳು, ಸರಿಯಾದ ISI ಸ್ಟ್ಯಾಂಡರ್ಡ್ ಇಲ್ಲದಂತಹ ಹೆಲ್ಮೆಟ್ಗಳು ಬಳಸುವುದರಿಂದ ನಾವು ಆಕ್ಸಿಡೆಂಟ್ ಆಗಿ ಬಿದ್ದಾಗ ಫಸ್ಟ್ ಬೀಳೋದೇ ಹೆಲ್ಮೆಟ್ ಯಾವ ರೀತಿ ಇರಬೇಕು ಅಂದ್ರೆ, ನಮ್ಮ ದೇಹ ತಲೆಯಿಂದ ಯಾವುದೇ ಕಾರಣಕ್ಕೂ ಕಳಚಿ ಹೋಗಬಾರ್ದು, ಆವಾಗ ಏನು ತೊಂದರೆ ಆಗಲ್ಲ. ಇಂತಹ ಒಂದು ರೋಡ್ ಸೇಫ್ಟಿ ಮೆಜರ್ಗಳನ್ನು ನಾವು ಬಳಕೆ ಮಾಡಿದ್ರೆ, ಸೀಟ್ ಬೆಲ್ಟ್ ಹಾಕುವಂಥದ್ದು, ಶಿರ ಕವಚ ಹಾಕುವಂಥದ್ದು, ಇದನ್ನೆಲ್ಲ ನಾವು ನಿಯತ್ತಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಸಹ ನಿಮ್ಮ ಬಾಯಿ, ಮುಖ ಮತ್ತೆ ತಲೆಗೆ ಆಗುವಂತಹ ಇಂಜುರಿಗಳನ್ನ, ಆಕ್ಸಿಡೆಂಟ್ಗಳಿಂದ ಆಗುವ ತೊಂದರೆಗಳನ್ನ ತಡಿಬಹುದು. ದಯವಿಟ್ಟು ರೋಡ್ ಸೇಫ್ಟಿ ಮೆಷರ್ಗಳನ್ನು ಫಾಲೋ ಮಾಡಿ ರಸ್ತೆ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳಿ. ನಾಳೆ ನಮ್ಮ ಜೊತೆ, ನಾವು ನಾಳೆ ಬೀದಿಗಳನ್ನು ನಾವು ಏನು ರ್ಯಾಲಿ ಮಾಡ್ತಾ ಇದ್ದೇವೆ, ನಮ್ಮ ಜೊತೆ ಕೈ ಜೋಡಿಸಿ 4:15 ಫಂಡ್ಸ್ ಹಾಸ್ಟೆಲ್ ನಲ್ಲಿ
ಸ್ಟಾರ್ಟ್ ಆಗುವಂಥದ್ದು 6:30 ಫೋರಂ ಫಿಜಾಮಾಲದಲ್ಲಿ ಕನ್ಕ್ಲೂಷನ್ ಸೆರೆಮನಿ ಇರುತ್ತೆ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ, ನಮ್ಮ ಜೊತೆ ಬನ್ನಿ. ರಸ್ತೆ ಸುರಕ್ಷತಾ ನಿಯಮಗಳನ್ನು ನಾವೆಲ್ಲ ಪಾಲಿಸೋಣ. ನಾನು ಪಾಲಿಸ್ತೇನೆ, ನೀವು ಪಾಲಿಸಿ. ಒಂದು ಸುಂದರವಾದ, ಸದೃಢವಾದ, ಆರೋಗ್ಯವಂತ ಮಂಗಳೂರು ಮತ್ತು ಆರೋಗ್ಯವಂತ ಭಾರತ ದೇಶವನ್ನು ನಾವು ಕಟ್ಟೋಣ. ಸ್ವಚ್ಛ ಭಾರತ, ಸ್ವಸ್ಥ ಭಾರತವನ್ನು ಕಟ್ಟೋಣ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೇನೆ. ನೀವು ಡಾಕ್ಟರ್ ಏನು ಕೊನೆಗೆ ಒಂದು ಸಂದೇಶ ಹೇಳ್ತೀವಿ? ನಾವು ಈಗ ಈ ಸಂದರ್ಭದಲ್ಲಿ ನಾನು TR ಸುರೇಶ್ ಅವರೊಂದು ಕಮಿಷನರ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. 1.5 ಲಕ್ಷ 2 ಲಕ್ಷದ ಬೈಕ್ ತಗೊಳ್ತಾರೆ ಜನಗಳು, ಆದರೆ ಹೆಲ್ಮೆಟ್ ತಗೊಳ್ಳಿಕ್ಕಾಗುವ ಮಾತ್ರ 100 ರೂಪಾಯಿ 200 ರೂಪಾಯಿ ತಗೊಳ್ತಾರೆ, ಕಂಜೂಸಿ ಮಾಡ್ತಾರೆ. ಅವರು ಅದರಿಂದಾಗಿ ಅವರ ಪರ್ಪಸ್ ಸರ್ವ್ ಆಗೋದಿಲ್ಲ ಅಂತೇಳಿ. ಅದೇ ಥರ ನಾನು ಡಾಕ್ಟರ್ ಮುರಳಿ ಮೋಹನ್ ಅವರು ಹೇಳಿದಾಗೆ ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ. ದೇಶದಲ್ಲಿ ಆಗುವಂಥ ಒಂದು 50% ಆಕ್ಸಿಡೆಂಟ್ ಅಥವಾ 60% ಆಕ್ಸಿಡೆಂಟ್ ನಾವು ನಮ್ಮ ನೆಗ್ಲಿಜೆನ್ಸಿಂದ ಆಗುವಂಥದ್ದು. ಸೊ ಅದನ್ನು ನಾವು ತಡೆಗಟ್ಟೋಣ. ನಾವು ಮಾರ್ಗದಲ್ಲಿ ರಕ್ತದಾನ ಮಾಡೋದು ಬೇಡ. ನಾವು ರಕ್ತ ಬ್ಯಾಂಕ್ಗಳಲ್ಲಿ, ರಕ್ತ ನಿಧಿಗಳಲ್ಲಿ ರಕ್ತದಾನ ಮಾಡೋಣ. ಸೊ ನಾವೆಲ್ಲರೂ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋಣ. ಈ ರೂಲ್ಸ್ ಎಲ್ಲ ಇರೋದು ನಮಗೋಸ್ಕರ, ನಾವು ಯಾರ್ಯಾರಿಗೂ ಅಥವಾ ಪೊಲೀಸರಿಗೋಸ್ಕರ ಅದನ್ನು ಫಾಲೋ ಮಾಡಬೇಕಾಗಿಲ್ಲ. ಸೊ ಇಷ್ಟೇ ಹೇಳಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಬಹಳ ಸುಂದರವಾದ ಮಾತುಗಳನ್ನು ಹೇಳಿದರು. ಬೈಕ್ ತಗೊಳ್ಳುವಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ಒಳ್ಳೊಳ್ಳೆಯ ಅತ್ಯಂತ ದುಬಾರಿ ಬೈಕ್ಗಳನ್ನು ಅಥವಾ ಕಾರುಗಳನ್ನು, ವಾಹನಗಳನ್ನು ನಾವು ಖರೀದಿ ಮಾಡ್ತೇವೆ. ಸುರಕ್ಷತೆಯ ದೃಷ್ಟಿಯಿಂದ ಹೋದಾಗ ಅದೆಲ್ಲವೂ ಅತಿ ಕಡಿಮೆಯದ್ದಾಗಿರಬೇಕು. ಅಂದರೆ ನಮ್ಮ ಆರೋಗ್ಯಕ್ಕೆ ನಾವು ಕಟ್ಟಿಕೊಳ್ಳುವ ಬೆಲೆ ಅದು. ಇಂತಹ ಬೆಲೆಯಲ್ಲಿ ನಾವು ರಸ್ತೆಯಲ್ಲಿ ಅದೆಷ್ಟೋ ಮಂದಿ ದ್ವಿಚಕ್ರ ವಾಹನಗಳ ಸವಾರರನ್ನು ನೋಡ್ತೇವೆ, ಅಡ್ಡಾದಿಡ್ಡಿಯಾಗಿ ಚಲಿಸುವುದು. ಎಲ್ಲಿ ಸಣ್ಣ ಅವಕಾಶ ಸಿಕ್ಕಿದ್ರೂ ಅಲ್ಲಿ ತೂರಿಕೊಂಡು ಹೋಗುವಂತಹ ಚಲನೆ. ಇಂತಹ ಅಸುರಕ್ಷಿತ ಚಲನೆಯಿಂದ ಬಿಟ್ಟು ಒಳ್ಳೆಯ ಹೆಲ್ಮೆಟ್ ಧರಿಸಿ ನಮ್ಮ ಆರೋಗ್ಯ, ನಮ್ಮ ಸುರಕ್ಷತೆಯನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಕಾಪಾಡೋಣ. ಇದಕ್ಕಾಗಿ ವೈದ್ಯರುಗಳು ಅಂದರೆ ದಂತ ಶಸ್ತ್ರಚಿಕಿತ್ಸಕರುಗಳು ನಾಳೆಯ ದಿನ ಒಂದು ಒಳ್ಳೆಯ ಜಾಥಾವನ್ನು, ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಜನರಿಗಾಗಿ ಸಂದೇಶ, ಅವರಿಗಾಗಿ ಸಂದೇಶ ಅಲ್ಲ. ಅವರು ನೀವು ಆಸ್ಪತ್ರೆಗೆ ಬಂದರೆ ಖಂಡಿತವಾಗಿಯೂ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಇರುವಂತಹ ಬದ್ಧರಾಗಿರುವವರು. ಆದರೂ ಇಂತಹ ಅವಕಾಶಗಳನ್ನು ತಪ್ಪಿಸಿ ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡಿಕೊಳ್ಳುವ ಎನ್ನುವಂತಹ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಪಾಲಿಸುವಂತಹ ಒಂದು ಒಳ್ಳೆಯ ಸಂದೇಶವನ್ನು ಅವರು ಕೊಡಲಿಕ್ಕಾಗಿ ನಾಳೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡಿಕೊಳ್ಳೋಣ. ರಸ್ತೆಯ ನಿಯಮಗಳನ್ನು ಸರಿಯಾಗಿ ಪಾಲಿಸಿಕೊಳ್ಳೋಣ. ಅದೆಲ್ಲವೂ ಇರುವುದು ನಮ್ಮ ಸುರಕ್ಷತೆಗಾಗಿ, ನಮಗಾಗಿ, ನಮ್ಮ ಹೊಣೆಗಾರಿಕೆಗಾಗಿ. ನಮ್ಮ ಹಿಂದೆ ನಮ್ಮನ್ನು ನಂಬಿಕೊಂಡಂತಹ ಒಂದು ದೊಡ್ಡ ಕುಟುಂಬ, ಪರಿವಾರ ಇದೆ ಎನ್ನುವಂತಹ ಒಂದು ಸತ್ಯ ಯಾವತ್ತೂ ನಮ್ಮೆಲ್ಲರ ಗಮನದಲ್ಲಿರಲಿ. ನಮ್ಮ ಆ ಸುರಕ್ಷತೆಯನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ದಂತ ಮತ್ತು ಬಾಯಿ ಮತ್ತು ಮುಖಾಂಗದ ಶಸ್ತ್ರಚಿಕಿತ್ಸಕರ ದಿನಾಚರಣೆ ಇದು ಯಾಕಾಗಿ ನಡೆಯುತ್ತಾ ಇದೆ, ಯಾಕಾಗಿ ರಸ್ತೆ ನಿಯಮ ಈ ಒಂದು ಸುರಕ್ಷತೆಯನ್ನು ಅವರು ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಒಳ್ಳೆಯ ಸಂದೇಶವನ್ನು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ರವರು ಮತ್ತು ಡಾಕ್ಟರ್ ಪ್ರೊಫೆಸರ್ ಜಗದೀಶ್ ಚಂದ್ರರವರು ಈ ಒಂದು ಮಾತುಕತೆಯಲ್ಲಿ ನೀಡಿದ್ದಾರೆ. ಇಬ್ಬರಿಗೂ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ.